ವೀರಕಂಬ ಗ್ರಾಮದ ವೀರಕಂಬ ಪೇಟೆಯಿಂದ ಬೋಳಂತೂರು ಸಾಲೆತ್ತೂರು ಸಂಪರ್ಕಿಸುವ ರಸ್ತೆ ಬದಿ ಕುಸಿದಿದ್ದು 1 ವರ್ಷದ ಹಿಂದೆ ನಿರ್ಮಾಣಗೊಂಡ ತಡೆಗೋಡೆಯು ಕುಸಿಯುವ ಹಂತದಲ್ಲಿದೆ. ರಸ್ತೆಯಲ್ಲಿ ಕೆಸರು ತುಂಬಿದ ಪರಿಣಾಮ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ವೀರಕಂಬದಿಂದ ಬೋಳಂತೂರು, ಸಾಲೆತ್ತೂರು, ನಾರ್ಷಾ ಮೊದಲಾದ ಕಡೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದೆ. ವಿಟ್ಲ ಮಂಗಿಲಪದವು ಕೆಲಿಂಜ, ವೀರಕಂಬ ಕಡೆಯಿಂದ ಬೋಳಂತೂರು ಕಡೆಗೆ ಈ ರಸ್ತೆಯ ಮೂಲಕ ಸಂಚರಿಸಲಾಗ್ತಾ ಇದೆ. ವಿಟ್ಲ ಸುತ್ತಮುತ್ತಲಿನವರು ದೂರದ ಕಲ್ಲಡ್ಕದ ಗೋಳ್ತಮಜಲು ಮೂಲಕ ಬೋಳಂತೂರು ಕಡೆಗೆ ಸುತ್ತು ಬಳಸಿ ತೆರಳಬೇಕಾಗುತ್ತೆ. ವೀರಕಂಬದ ಈ ರಸ್ತೆಯಿಂದ ಹಲವು ಮಂದಿ ಪ್ರಯೋಜನ ಪಡಿತಾ ಇದ್ದು, ಈ ರಸ್ತೆಯ ಸುತ್ತಲೂ ನೂರಾರು ಮನೆಗಳಿಗೆ ಪ್ರತಿನಿತ್ಯ ಆಟೋ ರಿಕ್ಷಾ, ಟೆಂಪೋ, ಕಾರು, ನೂರಾರು ವಾಹನಗಳು ಸಂಚಾರ ಮಾಡ್ತಾ ಇದೆ. ರಸ್ತೆಯ ಒಂದು ಬದಿಯಲ್ಲಿ ತೋಡು ಇದ್ದು ಮಳೆಗಾಲದಲ್ಲಿ ತುಂಬಿ ಹರಿತಾ ಇದೆ. ಕಳೆದ ವರ್ಷ ಜೋರಾದ ಮಳೆಗೆ ರಸ್ತೆಯ ಒಂದು ಭಾಗ ಕುಸಿತ ಕಂಡಿತ್ತು. ಬಳಿಕ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ವೀರಕಂಬ ಗ್ರಾಮ ಪಂಚಾಯತ್ನಿಂದ ತಡೆಗೋಡೆಯನ್ನ ಕೂಡ ನಿರ್ಮಿಸಲಾಗಿತ್ತು. ಈ ಬಾರಿ ಮತ್ತೆ ತಡೆಗೋಡೆ ಸಮೀಪ ರಸ್ತೆ ಕುಸಿತಾ ಇದ್ದು ಹೊಂಡ ನಿರ್ಮಾಣಗೊಂಡಿದೆ. ತಡೆಗೋಡೆಯನ್ನ ಕಳಪೆ ಕಾಮಗಾರಿಯಿಂದ ನಿರ್ಮಿಸಲಾಗಿದೆ ಎಂಬುದು ಸ್ಪಷ್ಟಗೊಂಡಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ರಸ್ತೆಯು ಕೆಸರುಮಯವಾಗಿದ್ದು ಪಾದಚಾರಿಗಳು, ದ್ವಿಚಕ್ರ ವಾಹನ ಸವಾರರು ಸಂಚರಿಸಲು ಹರಸಾಹಸವನ್ನ ಪಡ್ತಾ ಇದ್ದಾರೆ. ರಸ್ತೆಗೆ ಕೆಲವು ಕಡೆಗಳಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗಿದ್ದು 1.5 ಕಿಲೋಮೀಟರ್ ರಸ್ತೆಗೆ ಇನ್ನೂ ಕಾಂಕ್ರೀಟೀಕರಣಗೊಂಡಿಲ್ಲ. 10 ವರ್ಷದಿಂದ ಬೇಡಿಕೆ ಸಲ್ಲಿಸ್ತಾ ಬರಲಾಗ್ತಾ ಇದೆ. ಇದು ಇಲ್ಲಿಯ ಜನರಿಗೆ ಸಮಸ್ಯೆಯಾಗಿ ಉಳಿದಿದೆ. ಈ ಬಗ್ಗೆ ವೀರಕಂಬ ಗ್ರಾಮ ಪಂಚಾಯತಿಗೆ ಶಾಸಕರಿಗೂ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಸ್ಥಳೀಯರು. 14 ವರ್ಷ 10 ಜನ ಸೇರಿದು ಅಗಲಗಲ ಜಾಗೆಯನ್ನು ಬುಡಿದು ಕೊಡ್ತೇನೆ ಗವರ್ಮೆಂಟ್ ಫ್ರೀ ಆದ ಅವಳ ಫ್ರೀ ಆದ ಕೊಡ್ ನಾವು ಬರೆದು ಕೊಡ್ತೀವಿ ಫ್ರೀ ಆದ ಕೊಡ ಜಾಗೆ ಐನ್ ಬೋಡಾಪುನಲ್ಪ ಬುಡ್ತೇರು ಬೊಡ್ಚನ್ನಲ್ಪ ಕಾಂಕ್ರೀಟ್ ಬಲ್ತೇರು ಇಂದು ನಿಜಾದ ಕೃಷಿ ಭೂಮಿ ಮುಲ್ಪ ನಾ ಸೈಡ್ ತುಳಿ ಜರಿದ್ದೀನಿ ಪೂರ ಒಟ್ಟಾದ ಕೃಷಿ ಆಲ ಅಂದು ನಾ ಬುಡೆ ಈ ಬುಡೆ ಜೋಕ್ಲೆ ಶಾಲೆ ಇದ್ದಿತ್ತೆ ಆ ಶಾಲೆ ಜೋಕ್ಲೆ ನಡೆದು ಹೋಗ್ಬಿಡ ಜಾಸ್ತಿ ಇಜ್ಜಿ ಪಾರಾಬುಜಿ ಈ ಎಂಚ ಬೋಪುಣಿ ಕೊಂಚ ಪರಿಹಾರ ಎಂಗ್ಲೇ ಎಮ್ಮೆಲ್ಲೆ ಬಂಡ ಮಲ್ತು ಕೊರ್ಪಾಂಟು ಪಂಚಾಯತ್ ಬಂಡ ಅವಳ ಮಲ್ತು ಕೊರ್ಪಾಂಟು ಎಲ್ಲ ಬರ್ಪುಣು ಇನಿ ಬರ್ಪುಣು ಎಲ್ಲ ಬರ್ಪುಣು ಇನಿ ಬರ್ಪುಣು ಇಂದು ವಿಷಯ ಬರ್ಪ ಎಂಗ್ಲು ಆತ ಆಶ್ವಾಸನೆ ಮಾತಾಡ್ತಂದೆ ಎಗ್ಲಿದಲ್ಲ ಅಂತ ಇರ್ತದೆ ಅಂಚೆ ಬಾಕ್ರ ಬೈಲ್ ಹೋಗ್ಬಿಡು 14 ವರ್ಷ ಮಿನಿಮಮ್ ಒಂದು 14 ವರ್ಷ. ಒಟ್ಟಿನಲ್ಲಿ ಇನ್ನಾದರೂ ಈ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮಹಮ್ಮದ್ ಅಲಿ, V4 News 24/7 ವಿಟ್ಲ.